ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸ್ನೇಹಿತ ವಿಠಲ್ ಹುಕ್ಕೇರಿ. ಈ ದಿನದ ವಿಷಯ ಬ್ಲೂ ಪ್ರಿಂಟ್ ಎಂದರೇನು, ಬ್ಲೂ ಪ್ರಿಂಟನ್ನು ಹೆಚ್ಚಾಗಿ ಎಲ್ಲಿ ಬಳಸುತ್ತಾರೆ, ಅದರ ಉಪಯೋಗಗಳೇನು, ಅದನ್ನು ನಾವು ಹೇಗೆ ಉಪಯೋಗಿಸಿಕೊಳ್ಳಬೇಕು ಎನ್ನುವುದನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಬ್ಲೂ ಪ್ರಿಂಟ್ ಎಂದರೆ ಒಂದು ಸಬ್ಜೆಕ್ಟ್ಗೆ ಅನೇಕ ರೀತಿಯ ಪಾಠಗಳು ಇರ್ತವೆ. ಆ ಪಾಠಗಳಲ್ಲಿ ಯಾವ ಪಾಠಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ಗಳು ಬೀಳುತ್ತವೆ ಎಂಬ ನಿಖರವಾದ ಮಾಹಿತಿ ಈ ಬ್ಲೂ ಪ್ರಿಂಟ್ ಆಗಿರುತ್ತದೆ. ಉದಾಹರಣೆಗೆ ಗಣಿತ ವಿಷಯವನ್ನು ತೆಗೆದುಕೊಂಡಾಗ ಗಣಿತದಲ್ಲಿ ಮೊದಲನೇ ಪಾಠಕ್ಕೆ 10 ಅಂಕಗಳು ಬೀಳುತ್ತವೆ ಹಾಗೂ ಎರಡನೇ ಪಾಠಕ್ಕೆ 5 ಅಂಕಗಳು, ಮೂರನೇ ಅಂಕಕ್ಕೆ 12 ಅಂಕಗಳು ಬೀಳುತ್ತವೆ ಎಂಬ ಪಟ್ಟಿಯನ್ನು ಬ್ಲೂಪ್ರಿಂಟ್ ಪಟ್ಟಿಯನ್ನು ಸಿದ್ಧ ಮಾಡಿರ್ತಾರೆ. ಆ ಬ್ಲೂಪ್ರಿಂಟ್ ಪಟ್ಟಿಯ ಪ್ರಕಾರ ಅಂಕಗಳನ್ನು ಬೇರ್ಪಡಿಸಿರುತ್ತಾರೆ. ಹೀಗೆ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಯಾವ ಪಾಠವನ್ನು ಎಷ್ಟು ಓದಿಕೊಳ್ಳಬೇಕು ಎಂಬ ಬಗ್ಗೆ ಮಾಹಿತಿ ಸಿಕ್ಕಿರುತ್ತದೆ. ಉದಾಹರಣೆಗೆ ಮೂರನೇ ಪಾಠಕ್ಕೆ ಅತಿ ಹೆಚ್ಚಿನ ಮಾರ್ಕ್ಸ್ಗಳು ಬೀಳುತ್ತವೆ ಎಂದ ಕಾರಣ ಆ ಮೂರನೇ ಅಧ್ಯಾಯವನ್ನು ಅತಿಯಾಗಿ ಅಭ್ಯಾಸ ಮಾಡುತ್ತಾರೆ. ಸ್ನೇಹಿತರೆ, ಈ ಬ್ಲೂಪ್ರಿಂಟನ್ನು ಯಾವ ವಿದ್ಯಾರ್ಥಿಯು ಅರಿತುಕೊಂಡಿರ್ತಾನೋ ಆತ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯವಾಗುತ್ತದೆ. ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ, ನಮ್ಮ ವ್ಯಾಪಾರ ಉದ್ಯೋಗಗಳಲ್ಲಿ ಈ ಬ್ಲೂಪ್ರಿಂಟನ್ನು ಉಪಯೋಗಿಸಿಕೊಳ್ಳಬಹುದಾಗಿದೆ. ಅದು ಹೇಗೆ ಎಂದರೆ, ಉದಾಹರಣೆಗೆ ಒಬ್ಬ ಕೂಲಿಕಾರನಿಗೆ ಒಂದು ದಿನಕ್ಕೆ 200 ರಿಂದ 300 ರೂಪಾಯಿಯಷ್ಟು ಸಂಬಳವಿದ್ದರೆ, ಒಬ್ಬ ಉದ್ಯೋಗಸ್ಥನಿಗೆ ಒಂದು ದಿನಕ್ಕೆ 1000 ರೂಪಾಯಿ ಸಂಬಳವಿರುತ್ತದೆ. ಅದೇ ರೀತಿ ಒಬ್ಬ ವ್ಯಾಪಾರಿಗೆ ಒಂದು ದಿನಕ್ಕೆ 1000 ರಿಂದ 10,000 ವರೆಗೆ ಲಾಭವಾಗುತ್ತದೆ. ಆದ್ದರಿಂದ ಸ್ನೇಹಿತರೆ, ನಾವು ಯಾವ ಉದ್ಯೋಗವನ್ನು, ವ್ಯಾಪಾರವನ್ನು ಮಾಡಿದರೆ ಅತಿ ಹೆಚ್ಚು ಲಾಭವಾಗುತ್ತದೆ ಎಂಬ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡು ಅದನ್ನು ಬರೆದಿಟ್ಟುಕೊಂಡರೆ ಅದೇ ಬ್ಲೂಪ್ರಿಂಟ್ ರೀತಿ ನಮಗೆ ಕೆಲಸ ಮಾಡುತ್ತದೆ. ಅಂತಹ ಮಾಹಿತಿಯನ್ನು ತಿಳಿದುಕೊಂಡು ನಾವು ನಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು, ಯಶಸ್ಸನ್ನು ಗಳಿಸಲಿಕ್ಕೆ ಸಾಧ್ಯವಿದೆ. ಸ್ನೇಹಿತರೆ, ಈ ನನ್ನ ವಿಡಿಯೋ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಧನ್ಯವಾದಗಳು ಸ್ನೇಹಿತರೆ.